ತುಳುನಾಡು ದೈವ ದೇವರ ಬೀಡು. ಆಚರಣೆ ಸಂಪ್ರದಾಯ ಕಟ್ಟುಪಾಡುಗಳೇ ಕರಾವಳಿಯ ಆಧಾರ ಸ್ತಂಭ. ಆದರೆ ಕೊರೋನಾ ಲಾಕ್ಡೌನ್ ಕಾರಣಕ್ಕೆ ಈ ಬಾರಿ ಧಾರ್ಮಿಕ ವಿಧಿವಿಧಾನಗಳು ಭೋಗ ತಂಬಿಲಗಳು ನಡೀತಾ ಇಲ್ಲ. ಇದರಿಂದ ದೈವ ದೇವರು ಮುನಿಸಿಕೊಂಡ್ರೆ ಅಂತ ಜನ ಆತಂಕವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕರಾವಳಿಯಲ್ಲಿ ದೈವ ದೇವರ ಆಚರಣೆಗಳಿಗೆ ಅದರದೇ ಆದ ಮಹತ್ವವಿದೆ. ಪ್ರತಿ ವರ್ಷ ದೇವರಿಗೆ ಜಾತ್ರೆ, ಪೂಜೆ, ದೈವಗಳಿಗೆ ನೇಮ, ಭೋಗ ತಂಬಿಲ ನೀಡೋದು ವಾಡಿಕೆ. ಈ ಮೂಲಕ ದೇವರಿಗೆ ತನು ಮನ ಧನವನ್ನ ಅರ್ಪಿಸಿ ಭಕ್ತರು ಕೃತಾರ್ಥರಾಗ್ತಾರೆ. ಆದರೆ ನಾಡಿನಲ್ಲಿ ವಕ್ಕರಿಸಿರುವ ಕೊರೋನಾ ಮಹಾಮಾರಿಯಿಂದಾಗಿ ಕರಾವಳಿಯಲ್ಲಿ ನಡೆಯಬೇಕಾಗಿದ್ದ ನೇಮೋತ್ಸವ ಮತ್ತು ಇನ್ನಿತರ ದೇವತಾ ಕಾರ್ಯಕ್ರಮಗಳು ನಡೆದಿಲ್ಲ. ಮೊದಲೇ ಕೊರೋನಾ ಸಂಕಷ್ಟದಲ್ಲಿರುವ ಜನರು ದೈವ ದೇವರು ಮುನಿಸಿಕೊಂಡರೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಮುಖ್ಯವಾಗಿ ಕೂಡು ಕುಟುಂಬಗಳಲ್ಲಿ ನಡೀತಾ ಇದ್ದಂತಹ ಭೋಗ ತಂಬಿಲ, ಗುಡ್ಡದ ಭೂತ ಸೇವೆಗಳು ನಡೆಸೋದಕ್ಕೆ ಅಸಾಧ್ಯವಾಗಿದೆ. ಮತ್ತೆ ಕೆಲವೊಂದು ಕುಟುಂಬಸ್ಥರು ತಮಗೆ ಅನುಕೂಲಕರವಾಗಿ ಬೆಳಗ್ಗೆ ಹೊತ್ತು ಈ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಇದರಿಂದ ದೈವ ದೇವರುಗಳು ಸಂತೃಪ್ತಿ ಆಗ್ತಾರಾ ಅಂತ ಜನರಲ್ಲಿ ಪ್ರಶ್ನೆ ಮೂಡಿದೆ. ಹೌದು, ವರ್ಷಕ್ಕೊಮ್ಮೆ ಕೂಡು ಕುಟುಂಬದಲ್ಲಿ ನಡೀತಾ ಇದ್ದ ದೈವಗಳ ಸೇವೆಯಲ್ಲಿ ಎಲ್ಲರೂ ಸೇರ್ತಾ ಇದ್ರು. ತಮ್ಮ ಮನೆ ದೇವರನ್ನ ಆರಾಧನೆ ಮಾಡುವ ಒಂದು ಕುಟುಂಬದ ಮನೆಯಲ್ಲಿ ಈ ಕಾರ್ಯಕ್ರಮಗಳು ನಡೀತಾ ಇದ್ವು. ದೈವ ದೇವರುಗಳ ಪೂಜೆ ಪುನಸ್ಕಾರ ಮುಗಿಸಿ ರಾತ್ರಿ ದೇವರ ಪ್ರಸಾದವನ್ನ ಸ್ವೀಕರಿಸಿ ಮನೆಗೆ ತೆರಳುವಾಗ ರಾತ್ರಿ ಬಹಳ ಹೊತ್ತಾಗ್ತಾ ಇತ್ತು. ಆದ್ರೆ ಈ ಬಾರಿ ಲಾಕ್ಡೌನ್ ಹಿನ್ನೆಲೆ 7 ಗಂಟೆಯ ನಂತರ ತಿರುಗಾಟಕ್ಕೆ ಅವಕಾಶ ಇಲ್ಲದ ಹಿನ್ನೆಲೆ ಈ ಸೇವೆಯನ್ನ ಬೆಳಗ್ಗೆ ಮಾಡಿ ಮುಗಿಸಿದ್ದಾರೆ. ಇದರಿಂದ ಏನಾದ್ರೂ ನಮಗೆ ತೊಂದರೆ ಆಗಬಹುದಾ ಎಂಬ ಜನರ ಪ್ರಶ್ನೆಗೆ ಉಡುಪಿ ಜಿಲ್ಲೆಯ ಹಿರಿಯ ಜಾನಪದ ವಿದ್ವಾಂಸರಾದ ಬನ್ನಂಜೆ ಬಾಬು ಅಮೀನ್ ಮಾಹಿತಿ ನೀಡ್ತಾರೆ ನೋಡಿ. ದೈವಲಿಗೆ ಪ್ರತಿ ಒಂಜಿ ಅವು ಪಸರಣೆ ಆವಡು, ಭೋಗ ತಂಬಿಲ ಆವಡು, ಕೋಲ ಆವಡು ಅದಕ್ಕೊಂದು ನಿರ್ದಿಷ್ಟವಾಗಿನ ಸಮಯ ಮಿತಿ ಮಕ್ಕ ಕಾಲ ಪಂಡು ಉಂಡು. ಅಂಚೆ ಇತ್ತಿಂದ ಈ ಪಗ್ಗು ಬೇಸೋಡು ಮಾತ ದೈವಲಿಗೆಲ ತಂಬಿಲ ಸಂದಾಯ ಮಲ್ಪೊಂಚಿತ್ತಿನ ಒಂದು ಕೊಟ್ಟು ತಂಬಿಲ ಸಂದಾಯ ಮಲ್ಪನಾಗ ನಮ್ಮ ಪೂರ್ವಾಚಾರ ಪ್ರಕಾರವಾದ ಊರ್ದಗಲಿತ್ತಿಲಕ್ಕನೆ ಊರ್ದ ಕೂಡು ಕುಟುಂಬಕ್ಕೂ ಸಂಬಂಧಪಟ್ಟದ್ದು ಬೊಂಬೈ ಪಡು, ಮದ್ರಾಸು ಪಡು, ಬೆಂಗಳೂರು ಪಡು, ಇದೇ ದೇಶದ್ದು ಪಡು ನಮ್ಮ ಸಂಬಂಧದ ಜೋಕುಲು ಜವಣರು ಮಾತೆಲ್ಲ ಪಾರ್ಪಾಡ್ದು ಬರ್ಪಿಂಚಿತ್ತಿನ ಒಂದು ದುಂಬುರ್ದು ನಡತೊಂಬೈದು ಕ್ರಮ ದೈವನಾಗ ನಮ್ಮ ದೇವರೆಡ್ದು ಹೆಚ್ಚಿಗೆ ದೈವಲ್ಲಿ ನಂಬುತ್ತಿನತಿ. ಅಂಡ ಈ ಸತ್ಯ ಎಂಚಿರಾಣನಾಗ ಕೊರೋನಾ ಪಂಪಿಂಚಿತ್ತಿನ ಒಂಜಿ ಕಾಯಿಲೆ ಇಡೀ ಲೋಕಗೆ ಪಸರ್ದಿನ ಇಟ್ಟವರ ಕೆಲವೊಂಜಿ ಈ ನಿರ್ಬಂಧತೆಗೆ ನಮ್ಮ ಒಳಗಾಟ. ಆ ನಿರ್ಬಂಧತೆ ಪ್ರಕಾರವಾದ ರಾತ್ರಿ ಮಲ್ಪಡು, ಪಗೆಲು ಮಲ್ಪಡು, ರಾತ್ರಿ ಮಲ್ಪಿಂದ ಮತ್ತು ರಕ್ಷಣಾ ಜವಾಬ್ದಾರಿ ಉಂಡು ಜನಕ್ಕಲ್ಲಿ ನಮ್ಮನ್ನು ತಿರುಗೇರಿ ಬಿಡ್ಕುಜರು ಇಂಚಿತ್ತಿನ ಮತ್ತು ತೊಂದರೆ ಇಲ್ಲ. ಹೆಚ್ಚಿಗೆ ದಿಕ್ಕಡು ಎಣಕಲ್ಲ ಕೈತಲ್ಲ ಬತ್ತಿನ ಕಲೆಗಳು ಪಂಡ 10 ಜನ ಒಟ್ಟು ಆಲೆ ದೈವದ ಮನೆ ಮಂಚೋದೊಂದು ತುಡರ್ ಕೊತ್ತಲೆ ಇಂಚ ಸ್ವಾಮಿ ಪಂಚಿಮಾದೆ ಬಂಟ ಪರಿವಾರ ದೈವಲೆ ರಾಣಿ ಕಾಲೋಡು ತಿಂಚಿನಗಲು ಸೇವೆ ಮಲ್ತಿನಗಲು ಇನ್ನು ಕೂಡು ಕುಟುಂಬ ದೂರ ಇತ್ತಿನ ಇಟ್ಟವರ ಆಗಲಿನ ಲೆಪ್ಪರಿಗೆ ಕಷ್ಟ ಆದುಕೊಂಡು ಐನೈಟವರು ಈ ಸರ್ತಿದ ತಮ್ಮಿಲು ಒಟ್ಟು ಕೂಡ ತಮ್ಮಿಲು ಎಂಕಲು ಬಡ್ಪಿ ಸರ್ತಿ ಕೊಡಪ ಎಂಕಲಿಗೆ ಮಾಪ್ ಮಲ್ಪಡು ಕೊಂಡು ನಟೊಂಡ ದೈವ ನಮ್ಮ ಒಟ್ಟಿಗೆ ಇಪ್ಪುಂಡು. ಅವತ್ತು ಎಂಕಲಿಗೆ ಒಂಜಾತು ಉಮೇದು ಆವಡೆ ಪಂಡುದಂಡ 25 ಜನ ಮಲ್ಪಂಪನಿ, 25 ಜನಕ್ಕೆ 250 ಜನ ಆಪಿನಿ, ಕಡೆಗೆ ಪೊಲೀಸ್ ತಗಲು ಪೆಟ್ಟು ತಿನ್ಪಿನಿ. ಇಂಚಿತ್ತಿನ ಪಂಚಾಯತಿಗೆ ಮತ್ತು ಪಂಚಾಯತಿಗೆ ಪೋರೆಗೆ ಬಲ್ಲಿ ಪೋಪಿನಗಲ್ಲಿ ನಮ್ಮ ಏನ ಆ ತಪ್ಪು ಮಲ್ತಲ್ಲ ಪಕ್ಕ ದೈವದ ಮಿತ್ರ ಅಪಾದನೆ ಪಾಠಕ್ಕೆ ಬಲ್ಲಿ. ತುಳುನಾಡಿನಲ್ಲಿ ದೇವರುಗಳಿಗಿಂತ ದೈವಗಳನ್ನ ಹೆಚ್ಚಾಗಿ ನಂಬ್ತಾರೆ. ಕುಟುಂಬದ ಸದಸ್ಯರು ಒಟ್ಟಾಗಿ ಶ್ರದ್ಧಾ ಭಕ್ತಿಯಿಂದ ಕೈ ಮುಗಿದು ಬೇಡಿಕೊಂಡ್ರೆ ತಮ್ಮ ಎಲ್ಲಾ ತಪ್ಪುಗಳನ್ನ ಮನ್ನಿಸ್ತಾರೆ ಅನ್ನೋದು ತುಳುನಾಡ ಜನರ ನಂಬಿಕೆ. ಪ್ರತಿ ವರ್ಷ ನಡೆಯುವ ಈ ಸೇವೆಯಲ್ಲಿ ದೂರದ ಊರಿನಲ್ಲಿ ವಾಸವಾಗಿರುವ ಕುಟುಂಬದ ಸದಸ್ಯರನ್ನ ಒಂದುಗೂಡಿಸಲು ಈ ಸೇವೆಗಳು ನಡೀತಾ ಇದ್ವು. ದೇವರಿಗೆ ಕುಟುಂಬಸ್ಥರು ಒಂದಾಗಿ ತಮ್ಮ ಕಷ್ಟಗಳನ್ನ ಹಂಚಿಕೊಳ್ತಾ ಇದ್ರು. ಈ ಕಾರ್ಯಕ್ರಮದಲ್ಲಿ ಮುಂಬೈ, ದುಬೈ ನೆಲೆಸಿರುವ ತುಳುವರು ಹೆಚ್ಚಾಗಿ ಭಾಗವಹಿಸ್ತಾ ಇದ್ರು. ಈ ಬಾರಿ ಜನರು ಈ ಸೇವೆಯನ್ನ ಮಾಡುವುದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ನಾವು ಈ ಸೇವೆಯನ್ನ ನೀಡದೇ ಇದ್ರೆ ನಮಗೆ ಏನಾದ್ರೂ ತೊಂದರೆ ಆಗಬಹುದೇ ಅನ್ನೋದು ಮತ್ತೊಂದು ಕಡೆ. ಆದ್ರೆ ಇಂತಹ ದೇವತಾ ಕಾರ್ಯಕ್ರಮಗಳು ರಾತ್ರಿ ಹೊತ್ತು ನಡೆಯೋದ್ರಿಂದ ಈ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಹಿಂಜರಿತಾ ಇದ್ದಾರೆ.
ಒಟ್ಟಾರೆ ತುಳುನಾಡಿನಲ್ಲಿ ನಡೀತಾ ಇದ್ದ ಆಚರಣೆಯ ಹಿಂದೆ ನಂಬಿಕೆ, ಭಕ್ತಿ ಎಲ್ಲವೂ ಕೂಡಿದೆ. ಆದ್ರೆ ಈ ಬಾರಿ ನಾಡಿನಾದ್ಯಂತ ಬಂದಿರುವ ಮಹಾಮಾರಿ ಕೊರೋನಾದಿಂದಾಗಿ ಜನರು ಬೇಸತ್ತು ಹೋಗಿದ್ದಾರೆ. ಏನೇ ಆಗ್ಲಿ ತಾವು ನಂಬಿಕೊಂಡು ಬಂದಂತಹ ದೇವರುಗಳು ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ಬದುಕಿದ್ದಾರೆ. ಇದು ಯಾವತ್ತೂ ಹುಸಿಯಾಗದಿರಲಿ ಅನ್ನೋದೇ ನಮ್ಮ ಆಶಯ. ಪ್ರಮೋದ್ ಸುವರ್ಣ ಕಟ್ಟಪ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24/7.